ದಕ್ಷಿಣ ಕನ್ನಡ ಜಿಲ್ಲೆಯ ಉದ್ಯೋಗಾಕಾಂಕ್ಷಿಗಳಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವ ಮುರುಗೇಶ್ ನಿರಾಣಿ ಸಿಹಿ ಸುದ್ದಿಯನ್ನ ನೀಡಿದ್ದಾರೆ. ನಗರದ ಎಂಆರ್ಪಿಎಲ್ನಲ್ಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ದೊರೆಯುವ ಕುರಿತು ಕಂಪನಿಯ ಸಿಎಂಡಿ ಹಾಗೂ ಜನರಲ್ ಮ್ಯಾನೇಜರ್ಗಳೊಂದಿಗೆ ಮಾತನಾಡಲಿದ್ದೇನೆ ಎಂದು ಸಚಿವರು ಭರವಸೆಯನ್ನ ನೀಡಿದ್ದು, ಈ ಭಾಗದ ಜನತೆಗೆ ಹೊಸ ನಿರೀಕ್ಷೆ ಗರಿಗೆದರಿದೆ. ಈ ಕುರಿತು ಮಂಗಳೂರಿನ ಎಸ್ಡಿಸಿಸಿ ಬ್ಯಾಂಕ್ನ ಪ್ರಧಾನ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಮುರುಗೇಶ್ ನಿರಾಣಿಯವರು, ಎಂಆರ್ಪಿಎಲ್ನಲ್ಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ದೊರೆಯದ ಹಿನ್ನೆಲೆಯಲ್ಲಿ ಪ್ರಶ್ನಿಸಿರುವುದಕ್ಕೆ ಪ್ರತಿಕ್ರಿಯಿಸಿದ ಅವರು, ಇಂದು ಎಂಆರ್ಪಿಎಲ್ನಲ್ಲಿ ಮುಖ್ಯಸ್ಥರೊಂದಿಗೆ ಹೊಸದಾಗಿ ಉದ್ಯೋಗ ಸೃಷ್ಟಿ ಹಾಗೂ ಸ್ಥಳೀಯರಿಗೆ ಉದ್ಯೋಗ ಲಭ್ಯತೆಯ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ನಡೆಸಲಿದ್ದೇನೆ. ಅಲ್ಲದೆ ಅವರಿಗೆ ಕೇಂದ್ರ ಸರ್ಕಾರದಿಂದ ಯಾವ ರೀತಿ ಸಹಕಾರ ಬೇಕು, ಏನೇನು ಸಮಸ್ಯೆಗಳಿವೆ ಎಂಬುದನ್ನು ನೋಡಿಕೊಂಡು ಈ ಭಾಗದಲ್ಲಿ ಅನುಕೂಲ ಮಾಡಿಕೊಡಲಿದ್ದೇನೆ ಎಂದು ಹೇಳಿದರು. ಮಂಗಳೂರಿನಲ್ಲಿ ಇಪಿ ಆಕ್ಟ್ ಕಾರ್ಯಕ್ರಮದಲ್ಲಿ ಎಕ್ಸ್ಪೋರ್ಟ್ ಪ್ರಮೋಷನಲ್ ಇಂಡಸ್ಟ್ರಿಯಲ್ ಪಾರ್ಕ್ನಲ್ಲಿ 5,000 ಮಂದಿಗೆ ಉದ್ಯೋಗಾವಕಾಶ ಲಭ್ಯವಾಗುವ ಅಂದಾಜು ಇದೆ. ಈ ಯೋಜನೆಗೆ ರಾಜ್ಯ ಸರ್ಕಾರದಿಂದ 32 ಕೋಟಿ ರೂಪಾಯಿ ಹಾಗೂ ಕೇಂದ್ರ ಸರ್ಕಾರದಿಂದ 32 ಕೋಟಿ ರೂಪಾಯಿ ಸೇರಿ 64 ಕೋಟಿ ರೂಪಾಯಿ ಹೂಡಿಕೆಯನ್ನ ಮಾಡಲಾಗುತ್ತಿದೆ. ಕರಾವಳಿಯ 1000 ಎಕರೆ ಭೂಮಿಯನ್ನ ಹೊಸದಾಗಿ ಬರುವ ಕಾರ್ಖಾನೆಗಳಿಗೆ ಮೀಸಲಿರಿಸಲಾಗುತ್ತದೆ. ಇದರಲ್ಲಿ 145 ಎಕರೆ ಭೂಮಿ ಸರ್ಕಾರದ ಜಾಗವಾಗಿದ್ದು, ಉಳಿದದ್ದು ಖಾಸಗಿ ಭೂಮಿಯಾಗಿದೆ. ಅದನ್ನ ಡಿಸಿಯವರ ಅಧ್ಯಕ್ಷತೆಯಲ್ಲಿ ಎಸ್ಎಲ್ಒ ಸ್ಥಳೀಯ ಬೆಲೆಯ ಮೂಲಕ ಸರ್ವೆ ಮಾಡುತ್ತಾರೆ. ಆ ಬಳಿಕ ನಮ್ಮ ಬೋರ್ಡ್ನಲ್ಲಿ ಅದಕ್ಕೆ ಅನುಮೋದನೆ ಕೊಡಿಸಲಾಗುತ್ತದೆ ಎಂದು ಸಚಿವ ನಿರಾಣಿ ಮಾಹಿತಿಯನ್ನ ನೀಡಿದರು. ಮಂಗಳೂರಲ್ಲಿ ಈಗಾಗಲೇ ಇಪಿಐಕೆದಲ್ಲಿ ಪ್ರೋಗ್ರಾಂದಲ್ಲಿ ಎಕ್ಸ್ಪೋರ್ಟ್ ಪ್ರಮೋಷನಲ್ ಇಂಡಸ್ಟ್ರಿಯಲ್ ಪಾರ್ಕ್ ಅಂದಾಜು 5,000 ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗುವಂಥದ್ರ ಕಡೆ ಅದನ್ನು ಮಾಡ್ತಾ ಇದ್ದೀವಿ. ಟೋಟಲ್ ಡೆವಲಪ್ಮೆಂಟ್ ಕಾಸ್ಟ್ 64 ಕೋಟಿ ರೂಪಾಯಿ. ಅದರಲ್ಲಿ ಸ್ಟೇಟ್ ಗವರ್ಮೆಂಟದ್ದು 32 ಕ್ರೋರ್ಸ್ ಮತ್ತು ಸೆಂಟ್ರಲ್ ಗವರ್ಮೆಂಟದ್ದು 32 ಕ್ರೋರ್ಸ್ ಇದೆ. ಅದು ಬರುವಂಥ 1 ವರ್ಷದಲ್ಲಿ ಅದು ಕಂಪ್ಲೀಟ್ ಆಗ್ತದೆ. ಮತ್ತು ಇನ್ನೊಂದು 1,000 ಎಕರೆ ಭೂಮಿಯನ್ನು ಬರುವಂಥ ದಿವಸದಲ್ಲಿ ಬೆಲ್ಕೆರೆ, ಕೊಲ್ಲೂರು, ಹುಲ್ಲಿಪಡೆ, ಬಲ್ಕುಂಜ ಅದರಲ್ಲಿ 28-1 ಮಾಡಿ ಈಗ ಅದನ್ನು 28-3ವರೆಗೆ ಬಂದಿದೆ. ಅದರಲ್ಲಿ 145 ಎಕರೆ ಅಂದಾಜು ಒಂದು ಗೌರ್ಮೆಂಟ್ ಲ್ಯಾಂಡ್ ಇದೆ, ಉಳಿದದ್ದೆಲ್ಲ ಪ್ರೈವೇಟ್ ಲ್ಯಾಂಡ್ ಇದೆ. ಅದನ್ನು ಡಿ.ಸಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಎಸ್.ಎಲ್.ಓ ಅವರ ನೇತೃತ್ವದಲ್ಲಿ ಲೋಕಲ್ ಪ್ರೈಸ್ ಫಿಕ್ಸೇಷನ್ ಮಾಡಿ ಗೌರ್ಮೆಂಟ್ ಕೊಟ್ಟಾಗ ಬೋರ್ಡಲ್ಲಿ ಅದನ್ನು ಅಪ್ರೂವಲ್ ಮಾಡಿಸ್ಕೊಂಡು ಇಲ್ಲಿ ಹೊಸದಾಗಿ ಬರುವಂಥ ಕೈಗಾರಿಕೆಗಳಿಗೆ ಅದರ ಅನುಕೂಲತೆಯನ್ನು ಮಾಡಿಕೊಡ್ತಾ ಇದ್ದೀವಿ. ಇದರಿಂದ ಅಂದಾಜು ಒಂದು 5,000 ಜನರಿಗೆ ಉದ್ಯೋಗ ಸಿಗುವಂಥದ್ದು ಕಡೆ ಅನುಕೂಲತೆ ಆಗ್ತಾ ಇದೆ. ಇವತ್ತೇ 3 ಗಂಟೆಗೆ ಇಲ್ಲಿ ಐಡಿಯಲ್ಲಿ ಬರ್ತಾ ಇದ್ದಾರೆ ಎಲ್ಲರೂ. ಇದೇ ವಿಶೇಷವಾಗಿ ಒಂದು ಎಂಪ್ಲಾಯ್ಮೆಂಟು, ಒಂದು ಪೊಲ್ಯೂಷನ್ ಬಗ್ಗೆ ಮತ್ತು ಹೊಸದಾಗಿ ಎಂಪ್ಲಾಯ್ಮೆಂಟ್ ಬೇಕು, ನಮ್ಮ ಕೇಂದ್ರ ಸರ್ಕಾರದಿಂದ ಸಹಾಯ ಏನು ಬೇಕು. ನಾನು ಸೋಮವಾರ ದಿವಸ ಡೇ ಆಫ್ಟರ್ ಟುಮಾರೋ ಪೀಸ್ ವೆಲ್ಸಲ್ಲಿ ಬೇಕಾಗ್ತಾ ಇದ್ದೀನಿ. ಅವರ ಮೇಜರ್ ಇಂಡಸ್ಟ್ರಿ ಅವ್ರ ಕಡೆ ಇದೆ, ಟೆಕ್ಸ್ಟೈಲ್ ಅವ್ರ ಕಡೆ ಇದೆ, ಅವ್ರ ಕಡೆ ಹೋಗ್ತಾ ಇದ್ದೀನಿ. ಮತ್ತು ಏನೇನು ಸಮಸ್ಯೆ ಮತ್ತು ಕೇಳ್ಕೊಂಡು ಅವ್ರಿಗೆ ಭಾಗದಲ್ಲಿ ಅನುಕೂಲ ಮಾಡ್ಕೊಳ್ಳೋ ಕಡೆ ಗಮನ ಹರಿಸ್ತಾರೆ. ನಮ್ದು ಗ್ಯಾಂಕ್ ಬುಕ್ ಕಳಿಸ್ತೀನಿ. ಅದು ಪ್ರತಿ ವರ್ಷ ರಿನ್ಯೂವಲ್ ಮಾಡಿ ಏನೇನು ಅಮೆಂಡ್ಮೆಂಟ್ ಮಾಡಬೇಕು ಸಹಿತ ಅಮೆಂಡ್ ಮಾಡಿದ್ವಿ. ಹೊಸದಾಗಿ ಅಮೆಂಡ್ಮೆಂಟ್ ಮಾಡಿದ್ವಿ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಮೇಲೆ ಅವ್ರಿಗೆ 70D ವರ್ಗದ 100% ಕೊಡ್ಬೇಕು ಲೋಕಲ್ ಅವ್ರಿಗೆ. ಅಬೋ ಸೀನಿಯರ್ ಆಫೀಸರ್ಸ್ ಏನಿರ್ತದೆ ಅಪ್ ಟು 70% ಕೊಡ್ಬೇಕು ಅನ್ನೋಂಥದ್ದಿದೆ. ಆ ಆಕ್ಟ್ ಬುಕ್ ನಿಮ್ಗೆ ಕೊಡ್ತೀರಾ. ಸ್ಟೇಟ್ ಸೆಂಟ್ರಲ್ ಸಮರ್ ಬರೋದಿಲ್ಲ, ಎರಡೂ ಇರ್ತದೆ. ಹಾಗಾದ್ರೆ ಯಾರಾದ್ರೂ ನಿಮ್ಗೆ ಮೇಜರ್ 2-3% ಪ್ಲಸ್ ಮೈನಸ್ ಏನಿದ್ರೆ ಏನು ಇದಿರುವುದಿಲ್ಲ. ಮೇಜರ್ ನಿಮ್ಗೆ ಡಿಫರೆನ್ಸ್ ಇರ್ತದೆ ಹೇಳಿ ನಾನು ಮತ್ತು ಕಾರ್ಮಿಕ ಸಚಿವರು ಇಬ್ಬರು ಸೇರಿನೇ ಅಲ್ಲಿ ಬರ್ತೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಲ್ಲಿ. ಸುದ್ದಿಗೋಷ್ಠಿಯಲ್ಲಿ ಎಸ್ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಕುಮಾರ್, ಬಿಜೆಪಿ ವಕ್ತಾರ ಜಗದೀಶ್ ಶ್ರೀನಿವಾಸ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.